ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೋಮಾ ಆ್ಯಂಡ್ ಮೋರ್ ಫೀಚರಿಂಗ್ ಸೌಮ್ಯ. ಸೊ ಇವತ್ತು ನಾವು ಟೇಸ್ಟಿಯಾಗಿರೋ ಈಸಿಯಾಗಿರೋ ಕಡಲೆಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೋಸ್ಕರ ಮೊದಲಿಗೆ ಒಂದು ತೆಂಗಿನಕಾಯಿ ಅಂದರೆ ಹೋಲ್ ತೆಂಗಿನಕಾಯಿ ಮೀಡಿಯಮ್ ಆಗಿರೋದ್ರಿಂದ ತೊಗೊಂಡು, ಸ್ವಲ್ಪ ದೊಡ್ಡದಾಗಿದ್ದರೆ ತುಂಬ ಹಸಿ ತೆಂಗಿನಕಾಯಿ ಆಗಿದ್ದರೆ 1.5 ತೆಂಗಿನಕಾಯಿ ಸಾಕಾಗುತ್ತೆ. ಸೊ ಈ ಥರ ತುರಿದುಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಮೊದಲು ತುರ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡಿ. ನಾವು ಹಾಲು ಇದರದ್ದು ತೆಂಗಿನಕಾಯಿ ಹಾಲು ತೆಗಿಯೋ ಮುಂಚೆ ಕಡಲೆಬೇಳೆನ ಬೇಯಿಸ್ಕೊಂಡ್ಬಿಡೋಣ. ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಆ ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ, ಅರ್ಧ ಕಪ್ಪು ತೊಗರಿಬೇಳೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡಿಬಿಟ್ಟು ಧೂಳೆಲ್ಲ ತೆಗೆದು ಈ ಥರ ನೀರಲ್ಲಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೆ ಹಾಕಿಬಿಟ್ಟು ಆ ಬೆಳ್ಳು ಮುಳುಗೋವಷ್ಟು ನೀರು ತೊಗೊಂಡ್ರೆ ಸಾಕು. 1-2 ಇಂಚು ಇದು 3-4 ವಿಸಿಲ್ ಬರ್ಸ್ಕೋಬೇಕು. ಚೆನ್ನಾಗಿ ಬೇಯುತ್ತೆ ಅವಾಗ. ನೆಕ್ಸ್ಟು ಮಿಕ್ಸಿಗೆ ತೆಂಗಿನಕಾಯಿನ ಹಾಕಿಬಿಟ್ಟು 1-2 ಇದರಲ್ಲಿ ನಾವು 1 ಏಲಕ್ಕಿ ಹಾಕಿದ್ದೀವಿ, ಸಾಕಾಗುತ್ತೆ. ಹಾಕಿಬಿಟ್ಟು ತೆಂಗಿನಕಾಯಿ ಹಾಲು ತೊಗೋಬೇಕು. ಒಂದೇ ಸಲ ನೀರು ಹಾಕಿಬಿಡ್ಬೇಡಿ ಬಿಗಿನರ್ಸ್ಗೆ. ಸೊ ಸ್ವಲ್ಪನೇ ನೀರು ಸೇರಿಸ್ಕೊಂಡ್ಬಿಟ್ಟು 3-4 ಸಲ ನೀವು ಈ ಥರ ಗ್ರೈಂಡ್ ಮಾಡಿಬಿಟ್ಟು ಜರಡಿಯಲ್ಲಿ ನೀವು ತೆಂಗಿನಕಾಯಿ ಹಾಲನ್ನು ತೊಗೋಬೋದು. ಮಸ್ಲಿನ್ ಕ್ಲೋತ್ ಇದ್ರೂ ಅದು ಈಸಿ ಆಗುತ್ತೆ. ಇಲ್ಲಾಂದರೆ ಈ ಥರ ದೊಡ್ಡದು ತೆಂಗಿನಕಾಯಿ ಹಾಲು ತೆಗಿಯೋಕ್ಕಂತಲೇ ಜರಡಿ ಸಿಗುತ್ತೆ, ಅದರಲ್ಲಿ ಸ್ಟ್ರೈನರ್ ಯೂಸ್ ಮಾಡಿಬಿಟ್ಟು ಹಾಲು ತೆಗೆದುಬಿಡಿ. ಈ ಥರ ನೋಡಿ, ಅದರಲ್ಲಿ ಇವಾಗ ನಾವು 5-6 ಸಲ ತೆಗೆದಿರೋದ್ರಿಂದ ಪ್ರಾಪರಾಗಿ ಎಲ್ಲ ತೆಂಗಿನಕಾಯಿ ಹಾಲು ಬಿಟ್ಕೊಂಡಿದೆ. ಇವಾಗ ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿರೋ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಅಕ್ಕಿ ತೊಳೆದ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಂಬಿಡಿ. ಸ್ವಲ್ಪ ಮಾಯ್ಶ್ಚರ್ ಇರುತ್ತೆ, ಪರವಾಗಿಲ್ಲ, ಫ್ರೈ ಮಾಡ್ಕೊಂಡು ಆವಾಗ ಇದು ಹೋಗುತ್ತೆ. ಇದನ್ನು ನೀವು ಮಿಕ್ಸಿನಲ್ಲಿ ತರಿಯಾಗಿ ರುಬ್ಕೊಂಡು ಸೈಡಿಗೆ ಇಟ್ಕೊಂಡ್ಬಿಡಿ. ಇಲ್ಲಾಂದರೆ ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಫ್ರೈ ಮಾಡ್ಕೋಬೋದು, ನಿಮಗೆ ಟೈಮ್ ಇದ್ದರೆ, ನೋ ಪ್ರಾಬ್ಲಮ್. ಸೊ ಇವಾಗ ಹಾಲು ರೆಡಿ ಇದೆ. 350-400 ಗ್ರಾಮ್ ಬೆಲ್ಲ, ಬೇಯಿಸ್ಕೊಂಡಿರೋ ಕಡಲೆಬೇಳೆ, ಹೆಸರುಬೇಳೆ, ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಅಕ್ಕಿ, ಸಾಬಕ್ಕಿ ರಾತ್ರಿ ನೆನೆಸ್ಕೊಂಡಿರೋದು, ಆಮೇಲೆ ತುಪ್ಪ ಬೇಕು, ಡ್ರೈ ಫ್ರೂಟ್ಸು, ಗೋಡಂಬಿ ಮತ್ತು ದ್ರಾಕ್ಷಿ. ಇವಾಗ ಗ್ಯಾಸ್ ಹಚ್ಬಿಟ್ಟು ತೆಂಗಿನಕಾಯಿ ಹಾಲು ಏನು ತೊಗೊಂಡಿದ್ದೀರ ಅರ್ಧ ಲೀಟ್ರ್ನಷ್ಟು, ಅದಕ್ಕೆ ಬೇಯಿಸ್ಕೊಂಡಿರೋ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ಇದು ರಾತ್ರಿ ನೆನೆಸಿಟ್ಕೊಂಡಿರೋ ಅಂತಹ ಸಾಬಕ್ಕಿ. ಸೊ ಸಾಬಕ್ಕಿ ನಿಮಗೆ ನೆನೆಸೋಕೆ ಮರೆತೋಗಿದ್ರೆ ನೀವು ಕುಕ್ಕರ್ನಲ್ಲಿ ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಕಿರುವಾಗ ಆವಾಗಲೇ ಸಾಬಕ್ಕಿನ ನೀವು ಇಲ್ಲಿ ಐ ಥಿಂಕ್ ಸಬ್ಬಕ್ಕಿ ಅಂತಾರೆ, ಸೊ ನಾವು ಸಾಬಕ್ಕಿ ಅಂತೀವಿ ತುಳುನಲ್ಲಿ. ಸೊ ಸಬ್ಬಕ್ಕಿನ ಹಾಕಿಬಿಟ್ಟು ಬೇಯಿಸ್ಕೊಂಬಿಡಿ. ಅದು ಒಂದು ಕುದಿ ಬರುವಾಗ ಇಟ್ಬಿಡಿ. ಅಲ್ಲಿವರೆಗೂ ನಾವು ಸೈಡಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಬಿಡೋಣ. 1 ಸ್ಪೂನ್ ತುಪ್ಪ ಹಾಕಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿನೂ ತೊಗೋಬೋದು ನೀವು, ಬೇರೆ ಏನು ಸಪ್ರೇಟಾಗಿ ತುಪ್ಪ ಹಾಕಲ್ಲ, ಅದಕ್ಕೋಸ್ಕರ ಜಾಸ್ತಿ ಬೇಕಂದರೆ ಹಾಕ್ಕೊಂಬಿಡಿ. ತುಪ್ಪ ಸ್ವಲ್ಪ ಬಿಸಿ ಆದವಾಗ ಈ ಥರ ಗೋಡಂಬಿನ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಂಬಿಡಿ. ಆಮೇಲೆ ದ್ರಾಕ್ಷಿನ ಹಾಕಿ, ದ್ರಾಕ್ಷಿ ಮೊದಲಿಗೆ ಹಾಕಿಬಿಡ್ಬೇಡಿ, ಸುಟ್ಟೋಗ್ಬಿಡುತ್ತೆ. ಸೊ ಇದು ಸ್ವಲ್ಪ ಬಿಸಿ ಆದವಾಗ ಆಫ್ ಮಾಡ್ಕೊಂಬಿಟ್ರೆ ಸಾಕು. ಇದೇ ಬಿಸಿನಲ್ಲಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಇವಾಗ ಯಾವ ಥರ ಚೆನ್ನಾಗಿ ಉಬ್ಕೊಂಡಿದೆ ದ್ರಾಕ್ಷಿ ಅಂತ. ಸೊ ಇಷ್ಟು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ. ಇವಾಗ ನಾನು ಹೇಳಿದಂಗೆ ಇದು ಕುದಿ ಬರೋಕ್ಕೆ ಬಿಟ್ಟಿದ್ದೀವಿ ಸೈಡಲ್ಲಿ. ಒಂದು ಲೈಟಾಗಿ ಕುದಿ ಬಂದಾವಾಗ ಇದಕ್ಕೆ ತರಿಯಾಗಿ ರುಬ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊಂಡ್ಬಿಡಿ. ಸೊ ಅದಕ್ಕೆ ಇವಾಗ ಮಿಕ್ಸಿನಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿರೋದು, ಅದು ಸ್ವಲ್ಪ ಸೈಡಲ್ಲಿ ಹಾಗೆ ಇರುತ್ತೆ. ಅದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕಿಬಿಟ್ಟು ಮಿಕ್ಸಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನೀರು ಹಾಕಿ ಪ್ರಾಪರಾಗಿ ಒಂದು ಕುದಿ ಬಂದಾವಾಗ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಇದಿವಾಗ ಕುದೀತಿದೆ ಕರೆಕ್ಟಾಗಿ. ಸೊ ಈ ಟೈಮಲ್ಲಿ ನೀವು ನಾನು ಹೇಳಿದ್ನಲ್ಲ 350-400 ಗ್ರಾಮ್, ಅರ್ಧ ಕೆಜಿ ಹಾಕೋಬೋದು, ಬಟ್ ಅರ್ಧ ಕೆಜಿ ಜಾಸ್ತಿ ಆಗುತ್ತೆ. ಕರೆಕ್ಟಾಗಿ ಕುದಿ ಬಂದಾದ ಮೇಲೆ ಒಂದ್ಸಲ ಟೇಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಲ್ಲ ಬೇಕೋ ಬೇಡೋ ಅಂತ. ಚೆನ್ನಾಗಿರೋ ಬೆಲ್ಲ ತೊಗೊಳ್ಳಿ. ಬೆಲ್ಲ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಕುದಿಸ್ಬಿಟ್ಟು ಆಮೇಲೆ ಸೋಸ್ಕೊಂಡು ಆಮೇಲೆ ಹಾಕಿ. ಇವಾಗ ಉಪ್ಪು, ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಬೆಲ್ಲದಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ ಬೆಲ್ಲ ಚೆನ್ನಾಗಿಲ್ಲ ಅಂದರೆ, ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಚಿಟಿಕೆ ಉಪ್ಪು ಹಾಕೋದನ್ನು ಮರಿಬೇಡಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಇವಾಗ ನಿಮಗೆ ತುಂಬ ತಿಕ್ಕಬೇಕಂದ್ರೆ ಒಂದು 20-25 ನಿಮಿಷ ಕುದಿಸ್ಬೇಕು, ಇಲ್ಲಾಂದರೆ ಒಂದು 15 ನಿಮಿಷ ಸಾಕು. ಇವಾಗ ನಾನು ಇದು ಮುಚ್ಚಿಟ್ಟಿದ್ದೀನಿ, ಬಟ್ ಈ ತಪ್ಪು ಮಾಡಬೇಡಿ. ಮುಚ್ಚಿಟ್ಟು ಅದು ಉಕ್ಕೋಗುತ್ತೆ. ಹಾಫ್ ಪ್ಲೇಟ್ ಬೇಕಂದರೆ ಮುಚ್ಚಿಬಿಟ್ಟು ಮಧ್ಯೆ ಚೆಕ್ ಮಾಡ್ತೀರಿ. ಇವಾಗ 20-25 ನಿಮಿಷ ಆದಮೇಲೆ ಈ ಥಿಕ್ನೆಸ್ ಬಂದಿದೆ. ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೊಂಬಿಡಿ. ಬೇಕಂದರೆ ತುಪ್ಪನ ಸೇರಿಸ್ಕೋಬೋದು. ಇವಾಗ ನೋಡಿ 20-25 ನಿಮಿಷ ಆದಮೇಲೆ
ತುಂಬ ಘಮ ಘಮ ಅಂತಿರೋ ಬಿಸಿ ಬಿಸಿ ಪಾಯಸ ರೆಡಿಯಾಗಿದೆ. ಮಳೆ ಬರ್ತಿರುವಾಗ ಈ ಥರ ಬಿಸಿ ಬಿಸಿ ಪಾಯಸ ಮಾಡಿಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಮ್ಟೈಮ್ಸ್ ಊಟ ಆದಮೇಲೂ ನಮಗೇನಾದರೂ ಸ್ವೀಟ್ ಬೇಕು ಅಂತ ಅನಿಸಿರುತ್ತೆ. ಸೊ ಆ ಟೈಮ್ನಲ್ಲೂ ಈ ಥರ ಟ್ರೈ ಮಾಡ್ಕೋಬೋದು. ಅಥವಾ ಜಾಸ್ತಿ ಮಾಡಿದರೆ ನೀವು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಅಥವಾ 2-3 ದಿನ ಇಟ್ಟು ತಿಂದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದು ಕೋಲ್ಡ್ ಆದ್ರೂ ಚೆನ್ನಾಗಿ ಬರುತ್ತೆ. ಪ್ಲೀಸ್ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.